ಮಂಗಳೂರಿನ ಸಿಟಿ ಪಾಯಿಂಟ್ನಲ್ಲಿರುವ ಲ್ಯಾಂಡ್ ಲಿಂಕ್ಸ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಪೂಜಾ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ. ಅಂತೆಯೇ ದೀಪಾವಳಿ ಹಬ್ಬದ ಸಂದರ್ಭ ಎರಡನೇ ದಿನ ಲಕ್ಷ್ಮೀ ಪೂಜೆ ಮಾಡುವುದು ವಾಡಿಕೆ. ಮಂಗಳೂರಿನ ಸಿಟಿ ಪಾಯಿಂಟ್ನಲ್ಲಿರುವ ಲ್ಯಾಂಡ್ ಲಿಂಕ್ಸ್ ಕಚೇರಿಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿಸಲಾಯಿತು. ಈ ಸಂದರ್ಭ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮರ್ ಅವರು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯ ಕೋರಿದ್ರು. ದೀಪಾವಳಿ ಹಬ್ಬದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ಇಲ್ಲಿಯ ವಿಶೇಷತೆ. ಈ ಧನಲಕ್ಷ್ಮಿ ಪೂಜೆ ಇವತ್ತು ಪ್ರತಿ ವರ್ಷ ನಿರಂತರವಾಗಿ ನಡೀತಾ ಇದೆ. ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕುವ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ಧನಲಕ್ಷ್ಮಿ ಪೂಜೆಯನ್ನು ಈ ನಮ್ಮ ಕಚೇರಿಯಲ್ಲಿ ಇವತ್ತು ಗುರು ಹಿರಿಯರೆಲ್ಲ ಇದ್ದುಕೊಂಡು ಆಚರಣೆ ಮಾಡ್ತಾ ಬಂದೇವೆ. ಈ ಧನಲಕ್ಷ್ಮಿ ಪೂಜೆ ಎಲ್ರಿಗೂ ಒಳ್ಳೆಯದಾಗಬೇಕು, ಆ ಮಹಾತಾಯಿ ಎಲ್ರಿಗೂ ದೇವರು ಅನುಗ್ರಹಿಸಬೇಕು, ಸುಖ ಶಾಂತಿಯನ್ನು ಕೊಡಬೇಕು, ಸಮೃದ್ಧಿಯನ್ನು ಕೊಡಬೇಕು ಹೇಳುವಂಥ ನಿಟ್ಟಿನಲ್ಲಿ ನಾವು ಇಂಥ ಒಂದು ಪೂಜೆಯನ್ನು ಮಾಡ್ತಾ ಇದ್ದೇವೆ. ಎಲ್ರಿಗೂ ಶುಭವಾಗಲಿ. ಈ ಸಂದರ್ಭ ಪ್ರದೀಪ್ ಪಾಲೆಮರ್ ಮತ್ತಿತರರು ಭಾಗವಹಿಸಿದ್ರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.